ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಸರ್ವಿಸ್ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್, ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗಾಯತ್ರಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಹಾಗಾದರೆ ಅವನ ಕಾರ್ಯಕ್ರಮಕ್ಕೆ ಬರಮಾಡ್ತೀವಿ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಫಸ್ಟ್ ಟೈಮ್ ನಮ್ಮ ಸುರುಚಿ ಅಡುಗೆ ಮನೆ ಬರ್ತಿದ್ದೀರಾ. ಎಲ್ಲಿಂದ ಬರ್ತೀವಿ ನೀವು? ಮಂಗಳೂರು ಪ್ರಾಪರ್ ಕದ್ರಿಯಿಂದ ಬರ್ತೀವಿ. ಕದ್ರಿಯಿಂದ ಸೀದಾ ನಮ್ಮ ಸುರುಚಿ ಅಡುಗೆ ಮನೆಗೆ ಇರ್ತಿದ್ದಾರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ ಇವತ್ತು ದಹಿ ಶಿಮ್ಲಾ ಮಿರ್ಚ್ ಮಾಡ್ತಿದ್ದೇನೆ. ದಹಿ ಶಿಮ್ಲಾ ಮಿರ್ಚ್ ಮಸಾಲ ಅಲ್ಲ? ಓಕೆ, ಇನ್ನೊಂದು ಇದು ತೇಪ್ಲ ಖಾರ ತೇಪ್ಲ. ಹಾಂ, ಗುಜರಾತಿ ಟೈಪ್ ತೇಪ್ಲ ಅಂತ ಹೇಳೋದಾ? ಹೌದೌದು. ಓಕೆ, ಅದು ಏನು ಅಂತ ನಾನು ಆಮೇಲೆ ನೋಡ್ಬೇಕಷ್ಟಲ್ಲ. ರೋಟಿ ಥರನೇ. ಹಾಂ, ರೋಟಿ ಥರ ನಾರ್ಮಲ್ ಇಲ್ಲಿ ಮಂಗಳೂರು ರೋಟಿ ಬಂದರೆ ಆ ಥರ, ಅದಕ್ಕೆ ತೇಪ್ಲ ಗುಜರಾತಿ ಸ್ಟೈಲಲ್ಲಿ ತೇಪ್ಲ ಅಂತ ಹೇಳೋದಲ್ಲ. ಓಕೆ, ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ ಮ್ಯಾಮ್, ಶೋರ್. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಫಸ್ಟಿಗೆ ಈಗ ಯಾವ್ದು ಮಾಡೋದು? ದಹಿ ಶಿಮ್ಲಾ ಮಿರ್ಚ್ ಮಸಾಲ ಮಾಡ್ತಾ ಇದ್ದೇನೆ. ದಹಿ ಶಿಮ್ಲಾ ಮಿರ್ಚ್ ಮಸಾಲ ಅಲ್ಲ? ಓಕೆ, ಹೆಸರು ಕೂಡ ಸ್ವಲ್ಪ ಉದ್ದ ಉಂಟಲ್ಲ, ದಹಿ ಶಿಮ್ಲಾ ಮಿರ್ಚ್ ಮಸಾಲ ಅಂತ. ಓಕೆ, ಸ್ಟಾರ್ಟ್ ಮಾಡುವ. ಈಗ ಫಸ್ಟಿಗೆ ಅಂತ ಬೇಕು? ಫಸ್ಟಿಗೆ ಒಂದು ಬೌಲ್ ತಗೊಳ್ತೇನೆ. ಓಕೆ, ಆಮೇಲೆ ಅದರಲ್ಲಿ ಕ್ಯಾಪ್ಸಿಕಮ್ ಹಾಕ್ತಿರಲ್ಲ. ನೀವು ಸ್ವಲ್ಪ ಉದ್ದ ಕಟ್ ಮಾಡಿದ್ರಲ್ಲ? ಹೌದು, ಉದ್ದ ಕಟ್ ಮಾಡಿದ್ದೇನೆ. ಅದು ಸ್ವಲ್ಪ ಅರ್ಧ ಬಿಟ್ಟಿದ್ರಿ ಅಂದರೆ ನೆಕ್ಸ್ಟ್ ಫ್ರೈ ಮಾಡಿ ಇಟ್ಟು ಸಾಕಾ? ಓಕೆ, ನೀರುಳ್ಳಿ ಹಾಕ್ತಾ ಇದ್ದೀನಿ. ಹೌದು, ಇದು ಕಡಲೆಯನ್ನು ಫ್ರೈ ಮಾಡಿ ಪುಡಿ ಮಾಡಬೇಕು. ಅದನ್ನು ಸ್ವಲ್ಪ ಹಾಕಬೇಕು ಇದಕ್ಕೆ. ಓಕೆ, ಫ್ರೈ ಅಂತ ಹೇಳಿದರೆ ಸ್ವಲ್ಪ ನೀವು ತರಿ ಬಿಟ್ಟಿದ್ರಲ್ಲ, ಅಂದರೆ ಹೌದು, ತರಿ ಆಗಬೇಕು. ಓಕೆ, ನೈಸ್ ಪೌಡರ್ ಅಲ್ಲ. ಓಕೆ, ಸ್ವಲ್ಪ ಅರಿಶಿನ ಹುಡಿ, ಸ್ವಲ್ಪ ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ. ಮೆಣಸು ಹುಡಿ ಬೇಕಾ? ಹೌದು. ಓಕೆ, ಮೆಣಸು ಹುಡಿ ಅಂತ ಬಂದಾಗ ಸ್ಪೆಷಲಾಗಿ ನಾನವರ ಮೆಣಸಿನ ಹುಡಿ ಹಾಕ್ತದೆ. ಓಕೆ, ಹಾಕಿ ಸ್ವಲ್ಪ ಸಾಕಾ? ಇದನ್ನೆರಡನ್ನು ಮಿಕ್ಸ್ ಮಾಡೋದಲ್ಲ. ಇದು ಕರೆಕ್ಟಾಗಿ ನೀವು ನಮಗೆ 2 ಜನಕ್ಕೆ ಮಾಡ್ತಾ ಇದ್ದೀರಲ್ಲ? ಹೌದು. ಮಿರ್ಚಿ ಮಸಾಲ ಅಂತ ಹೇಳಿದರೆ ನೀವು ಇದು ಏನು ಕ್ಯಾಪ್ಸಿಕಮ್ ಹಾಕಿದ್ರೆ ಅದೇ ಬರೋದಾ? ಹೌದು. ಓಕೆ, ಸ್ವಲ್ಪ ಎಣ್ಣೆ ಹಾಕಿದ್ದಕ್ಕೆ. ಇದು ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ಓಕೆ, ನಾವಂತೂ ಕೇಸಿಯವರ ಶುದ್ಧ ಹಸುವಿನ ತುಪ್ಪ ಹಾಕ್ತಿದ್ದೀವಿ. ಹಾಕ್ಲಾ? ಹಾಕಿ. ಸಾಕು. ಓಕೆ, ಇದನ್ನು ನೆಕ್ಸ್ಟ್ ಎಂತ ಮಾಡಲಿಕ್ಕೆ, ಅಂದರೆ ಫ್ರೈ ಮಾಡಲಿಕ್ಕೆ ಉಂಟಾ? ಸ್ವಲ್ಪ ಉಪ್ಪು ಹಾಕೋದು ಮರ್ತೋಯ್ತೆ ನಾನು. ಸ್ವಲ್ಪ ಹಾಕ್ತಾ ಇದ್ದೇನೆ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿರುತ್ತಲ್ಲ? ಓಕೆ, ಆಯಿತು. ಈಗ ಒಂದು ಕಾವಲಿ ಇಡಿ, ಆಯಿತಾ? ಹಾಂ, ತಗೊಳ್ಬೇಕಾ? ಹೌದು. ಓಕೆ, ಮೊದಲಿಗೆ ಒಲೆ ಒರೆಸ್ಬೇಕಲ್ಲ? ಮೊದಲಿಗೆ ಒಲೆ ಒರೆಸಿ. ನಿಮ್ಮ ಮನೆಯಲ್ಲೆಲ್ಲ ಹೆಚ್ಚಾಗಿ ನೀವೇ ಅಡುಗೆ ಮಾಡೋದಾ? ಹಾಂ, ನಾನೇ ಮಾಡೋದು. ಸ್ವಲ್ಪ ತುಪ್ಪ ಹಾಕಬೇಕಾ? 1 ಸ್ಪೂನು. ಸಾಕಲ್ಲ? ತುಪ್ಪ ಅಂತೂ ಬಿಸಿ ಆಗಬೇಕಲ್ಲ? ಹೌದು, ಸರಿ ಆಗಲಿ. ಆಯಿತಾ? ಬಿಸಿ ಆಯ್ತಲ್ಲ? ಹೌದು. ಸ್ವಲ್ಪ ಜೀರಿಗೆ ಹಾಕಬೇಕು ಫಸ್ಟಿಗೆ. ಸ್ವಲ್ಪ ಒಂದು 1/4 ಸ್ಪೂನ್ ಅಲ್ಲ? ಓಕೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ. ಓಕೆ, ಬೆಳ್ಳುಳ್ಳಿಯನ್ನು ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ರಲ್ಲ? ಕಾಯಿ ಮೆಣಸು. ಓಕೆ, ಹಾಂ, ಕಾಯಿ ಮೆಣಸು ಹಾಕ್ತೀರಾ? ನಾನು ಅದೇ ಖಾಲಿ ಕ್ಯಾಪ್ಸಿಕಮ್ ಮಾತ್ರ ಅಂತ ಅಂದ್ಕೊಂಡೆ. ಇಲ್ಲ, ಕಾಯಿ. ಓಕೆ, ಖಾರಕ್ಕೆ ಬೇಕಾಗುತ್ತೆ. ಅದು ಖಾರ ಇಲ್ಲಲ್ಲ? ಹೌದು, ಸ್ವಲ್ಪವೇ ಸ್ವಲ್ಪ ಏನು ನಾನವರ ಮೆಣಸಿನ ಹುಡಿ ಹಾಕಿದ್ದು.
ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಸ್ವಲ್ಪ ಹಸಿ ವಾಸನೆ ಬಂದರೆ ಅದು. ಸರಿ ಆಯ್ತಲ್ಲ. ಇದೆಲ್ಲ ಯಾವುದಕ್ಕೆ, ಊಟಕ್ಕೆ ಹೇಗೆ? ಇದು ಅನ್ನಕ್ಕೆ ಸಹ ತಿನ್ಬೋದು. ಇಲ್ಲಂದ್ರೆ ಇದು ರೋಟಿ ಏನು ಉಂಟಲ್ಲ ಅದಕ್ಕೆ ಸಹ ತಿನ್ಬೋದು. ಚಪಾತಿ, ಬೆಳ್ತಿಗೆ ಅನ್ನಕ್ಕೆ ಒಳ್ಳೆಯದಾಗ್ತದೆ. ಬೆಳ್ತಿಗೆ ಅನ್ನಕ್ಕೆ ಒಳ್ಳೆಯದಾಗ್ತದೆ. ಓಕೆ. ನೀವು ಫುಲ್ ವೆಜ್ಜಾ ಹೇಗೆ? ಮನೆಯಲ್ಲಿ ನಾನ್ ವೆಜ್ ಉಂಟು, ನಾನು ತಿನ್ನೋದಿಲ್ಲ. ನೀವು ತಿನ್ನೋದಿಲ್ಲ? ಹೌದು. ಈಗ ಹಾಗಾದರೆ ನಾನ್ ವೆಜ್ ಕೂಡ ಅಡುಗೆ ಮಾಡ್ತೀರಾ? ಮಾಡ್ತೇನೆ. ಹಾಂ, ಮನೆಯವರಿಗೆಲ್ಲ ಮಾಡ್ತೀರಲ್ಲ? ಅಲ್ಲ, ಮುಂಚೆ ಫಿಶ್ ತಿಂತಿದ್ದೆ, ಇದಲ್ಲ ಚಿಕನ್ ಎಲ್ಲ ಅಲ್ಲ. ಅದೇ, ಈಗ ಸ್ವಲ್ಪ ಅವಾಯ್ಡ್ ಮಾಡುವಂತ, ವೆಜ್ಜಿಗೆ ಹೋಗುವಂತಲ್ಲ? ಹೌದು. ಆ್ಯಕ್ಚುಲಿ ವೆಜ್ ಆರೋಗ್ಯ. ಈಗ ಇದನ್ನು ಮಿಕ್ಸ್ ಮಾಡಿದುಂಟಲ್ಲ, ಕ್ಯಾಪ್ಸಿಕಮ್ ಮತ್ತಿದು. ಓಕೆ, ಅದನ್ನು ಇದಕ್ಕೆ ಹಾಕ್ತೇನೆ. ನೀವು ಎಷ್ಟು ಜನ ಇದ್ದೀರಾ ಮನೇಲಿ? ನಾವಿಬ್ಬರೇ. ಹಾಂ, ನಾನು ನನ್ನ ಮಗ. ಹಾಂ, ಮಗ ಇದ್ದಾರಾ? ಅವ್ರು ಏನು ಮಾಡ್ತಿದ್ದಾರೆ? ಅವರು ಜಾಬಲ್ಲಿದ್ದಾರೆ. ಜಾಬಲ್ಲಿದ್ದಾರೆ. ಓಕೆ. ಈಗ ಇದಕ್ಕೆ ಕರ್ಡ್ಸ್ ಹಾಕ್ಲಿಕ್ಕೆ ಉಂಟು. ಹಾಂ, ಓಕೆ. ಸ್ವಲ್ಪ ಕರ್ಡ್ಸ್ ನಾನು ಇದರಲ್ಲಿ ಬೀಟ್ ಮಾಡ್ತೇನೆ. ಹಾಂ, ಬೀಟ್ ಮಾಡ್ತೀರಾ? ಓಕೆ. ಹಾಂ, ನೀವು ದಪ್ಪ ಕರ್ಡ್ ತಗೊಂಡಿದ್ದೀರಲ್ಲ? ನಮಗೆ ಎಷ್ಟು ಬೇಕು ಅಷ್ಟು ಹಾಕಿದರೆ ಆಯಿತು. ಹಾಂ, ಓಕೆ. ಅದನ್ನು ಇದಕ್ಕೆ ಮಸಾಲೆಗೆ ಆ್ಯಡ್ ಮಾಡಲಿಕ್ಕೆ ಉಂಟಾ? ಹೌದು. ಓಕೆ, ಓಕೆ. ಇಷ್ಟೇ, ಇದು ಸ್ವಲ್ಪ ಕ್ರಿಸ್ಪಿ ಇದ್ರೆ ಒಳ್ಳೇದಾಗ್ತದೆ, ಚೆನ್ನಾಗಿರುತ್ತಲ್ಲ? ಹೌದು. ಅದು ನೀವು ಆಫ್ ಮಾಡಿ ಆಯಿತು. ಆಫ್ ಮಾಡೋದಾ? ಹೌದು. ಓಕೆ. ಈಗ ಕರ್ಡ್ ಮಿಕ್ಸ್ ಮಾಡ್ತಿದ್ದೀರಾ? ಸ್ವಲ್ಪ ಇದಾಗಲಿ ಅದು, ಇಲ್ಲದ್ರೆ ಕರ್ಡ್ಸ್ ಹೊಡೆದೋಗ್ತದೆ. ಹೌದಲ್ಲ? ಅದೇ ಅದೇ ಅದೇ. ಹಾಂ, ಅಂದರೆ ಬಿಸಿ ಬಿಸಿ ಹಾಕೋದು. ಬಿಸಿ ಬಿಸಿ ಹಾಕಿದರೆ ಓಕೆ. ಇದೊಂದು ಪಕ್ಕ ಅದೇ ನೀವು ಹೇಳಿದಾಗೆ ವೈಟ್ ರೈಸಿಗೆ ಒಳ್ಳೇದಾಗ್ತದೆ. ಅದೇ. ಈಗ ಮೊಸರು ಹಾಕ್ತಾ ಇದ್ದೇನೆ. ಮೊಸರು ಹಾಕಿದ ನಂತರ ಏನು ಬೇಯಿಸಬೇಕು ಅಂತಿಲ್ಲಲ್ಲ? ಇಲ್ಲ. ಓಕೆ. ಸಾಲ್ಟ್ ಕಮ್ಮಿ ಆದರೆ ಈಗ ಹಾಕ್ಬೋದು. ಹಾಂ, ಈಗ ಆ್ಯಡ್ ಮಾಡ್ಕೋಬೋದಲ್ಲ? ಸ್ವಲ್ಪ ಹಾಕ್ತೇನೆ ನಾನು. ಹಾಂ, ಈ ಥರದಕ್ಕೆಲ್ಲ ಸಾಲ್ಟು ಮತ್ತು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದಲ್ಲ? ಹೌದು ಹೌದು. ಆಯಿತು, ರೆಡಿಯಾ? ರೆಡಿ. ಇದು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಓಕೆ, ಎಸ್. ಆಯಿತು, ಮೊಸರು ರೆಡಿ ಅಲ್ಲ? ಈಗ ಸರ್ವ್ ಮಾಡಲಿಕ್ಕೆ ಬಾಕಿ. ಹೌದು. ಓಕೆ, ಈಗ ಸರ್ವ್ ಮಾಡೋದಲ್ಲ? ಸರ್ವ್ ಮಾಡಿ. ಓಕೆ, ಈಗ ಬಿಸಿ ಬಿಸಿಯಾದ ಏನು ಹೇಳಿದಕ್ಕೆ? ದಹಿ ಶಿಮ್ಲಾ ಮಿರ್ಚ್ ಮಸಾಲ. ದಹಿ ಶಿಮ್ಲಾ ಮಿರ್ಚ್ ಮಸಾಲ ಅಲ್ಲ? ಓಕೆ. ಸ್ವಲ್ಪ ಖಾರ ಖಾರ, ಸ್ವಲ್ಪ ಹುಳಿ ಹುಳಿ, ಅನ್ನಕ್ಕೆಲ್ಲ ಇದು ಪಕ್ಕ ಮ್ಯಾಚ್ ಅಂತ ಹೇಳ್ಬೋದಲ್ಲ? ಓಕೆ, ಹಾಗೆ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಖಾರ ಖಾರ ಹುಳಿ ಹುಳಿ ಎಲ್ಲ ಅಂತ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ. ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗಿರುವಂತಹ ದಹಿ ಶಿಮ್ಲಾ ಮಿರ್ಚ್ ಮಸಾಲ ರೆಡಿ ಮಾಡಿಕೊಟ್ಟಿದ್ದಾರೆ. ಇದು ಅಂತೂ ಪಕ್ಕ ವೈಟ್ ರೈಸಿಗೆಲ್ಲ ಮ್ಯಾಚಿಂಗ್ ಕೇಳಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ದಹಿ ಶಿಮ್ಲಾ ಮಿರ್ಚ್ ಮಸಾಲ ತಯಾರಿಸುವ ವಿಧಾನ. ಮೊದಲಿಗೆ ಸಣ್ಣಗೆ ಉದ್ದನೆ ಹೆಚ್ಚಿದ ಕ್ಯಾಪ್ಸಿಕಮ್ಗೆ ಹೆಚ್ಚಿದ ಈರುಳ್ಳಿ, ತರಿತರಿಯಾಗಿ ಪುಡಿ ಮಾಡಿದ ಶೇಂಗಾ ಬೀಜ, ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆ ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಜೀರಿಗೆ, ಹೆಚ್ಚಿದ ಬೆಳ್ಳುಳ್ಳಿ, ಹಸಿಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿದ ಮಸಾಲೆ ಹಾಕಿ ಹುರಿಯಿರಿ. ಬಳಿಕ ಬೆಂಕಿ ಹಾರಿಸಿ ಮೊಸರನ್ನು ಮಸಾಲೆಗೆ ಸೇರಿಸಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ದಹಿ ಶಿಮ್ಲಾ ಮಿರ್ಚ್ ಮಸಾಲ. ಓಕೆ, ನೋಡಿದ್ರಲ್ಲ ದಹಿ ಶಿಮ್ಲಾ ಮಿರ್ಚ್ ಮಸಾಲ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸ್ವದೇಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ನ ತೂದ, ಐಶ್ವರ್ಯ KT ಸ್ಪೆಷಾಲಿಟಿ, ಶಶಿ ಸೂಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗಿರುವಂತಹ ಒಂದು ಡಿಶ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲಾಗಿ ಇನ್ನೊಂದು ಡಿಶ್ ಮಾಡ್ತಾರಂತೆ. ಏನು ಮಾಡ್ತಾರೆ ಅಂತ ಅವ್ರ ಜೊತೆ. ಎಸ್ ಮ್ಯಾಮ್, ಇವಾಗ ಏನು ಹೇಳಿದರು? ರೋಟಿ ಹೇಳಿದ್ರೆ ತೇಪ್ಲ, ಗುಜರಾತಿ ಟೈಪ್ ಅಲ್ಲ, ತೇಪ್ಲ ಅಂತ ಹೇಳೋದಲ್ಲ? ಮಂಗಳೂರು ಈ ಕಡೆ ಎಲ್ಲ ರೋಟಿ ಅಂತ. ರೋಟಿ. ಓಕೆ, ನಮಗೆ ಡಿಫ್ರೆಂಟ್ ಗುಜರಾತಿ ಸ್ಟೈಲೇ ಬೇಕು, ತೇಪ್ಲವೇ ಬೇಕು. ಓಕೆ, ಸ್ಟಾರ್ಟ್ ಮಾಡುವ ಈಗ. ಓಕೆ, ಒಂದು ಬೌಲ್ ತಗೊಳ್ತೀನಿ. ಓಕೆ,
ನೀವು ತೆಪ್ಲಕ್ಕೆ ಅದು ಇಂಥ ಹುಡಿ ಹಾಕಿದ್ದು? ಇದು ವೀಟ್ ಫ್ಲೋರ್. ಹಾಂ, ಓಕೆ. ಸಾಧಾರಣ ಎಷ್ಟು? 1 ಕಪ್ ತಗೊಳ್ತೇನೆ ನಾನು. ಓಕೆ, 1 ಕಪ್. ಹ್ಞೂ. ಒಂದು 2 ಟೀ ಸ್ಪೂನ್ ಕಡಲೆ ಅಲ್ಲ? ಕಡಲೆ ಹುಡಿ. ಕಡಲೆ ಹುಡಿ, ಓಕೆ. ಕಡಲೆ ಹಿಟ್ಟು, ಕಡಲೆ ಹುಡಿ ಅಲ್ಲ ಇದು ಶುಂಠಿ ಮತ್ತು ಕಾಯಿ ಮೆಣಸಿದು ಹಾಂ ಸ್ಮ್ಯಾಶ್ ಮಾಡಿ ಹಾಕಬೇಕು. ಸ್ಮ್ಯಾಶ್ ಮಾಡಿ, ಓಕೆ. ಗುದ್ದಿದ್ದಲ್ಲ? ಹೌದು, ಕಲ್ಲಲ್ಲಿ ಗುದ್ದಬೇಕಲ್ಲ? ಹೌದು. ಓಕೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ. ಸ್ವಲ್ಪ ಕೊತ್ತಂಬರಿ ಹುಡಿ ಅಲ್ಲ? ಓಕೆ. ಬೇಸಿಕ್ ಮಸಾಲ ಏನು ಹಾಕ್ಬೋದು. ಯಾವುದು? ಎಂತ ಬೇಸಿಕ್ ಮಸಾಲ ಉಂಟಲ್ಲ ಏನು ಹಾಕ್ಬೋದಲ್ಲ? ಓಕೆ. ಇದು ಕಾಯಿ ಮೆಣಸಿನ ಹುಡಿ. ಮೆಣಸಿನ ಹುಡಿ ಬೇಕಲ್ಲ? ಓಕೆ. ಮೆಣಸಿನ ಹುಡಿ ಅಂತ ಬಂದಾಗ ಸ್ಪೆಷಲಾಗಿ ನಾನು ಅವರ ಮೆಣಸಿನ ಹುಡಿ ಹಾಕ್ತಿದ್ವಿ. ಸಾಕಾ? ಓಕೆ. ಆಲ್ರೆಡಿ ಕಾಯಿ ಮೆಣಸು ಅದಕ್ಕೆ ಸ್ವಲ್ಪ ಗುದ್ದಿ ಹಾಕಿದ್ದೇವೆ. ಸ್ವಲ್ಪ ಮೆಣಸಿನ ಹುಡಿ ಸಾಕಲ್ಲ? ಇದಕ್ಕೆ ಇನ್ನೂ ನಾವು ಎಂತ ಮೆಂತೆ ಲೀವ್ಸ್ ತಂದರೆ ಅದನ್ನು ಕಟ್ ಮಾಡಿ ಹಾಕ್ಬೋದು. ಹಾಕ್ಬೋದಲ್ಲ? ಓಕೆ. ಮೇಥಿ ಕತೆಪ್ಲ ಹೌದು. ಇಲ್ಲಾಂದರೆ ಎಷ್ಟು ಸಾಕಾಗುತ್ತೆ? ಓಕೆ. ಈಗ ಸ್ವಲ್ಪ ತುಪ್ಪ ಹಾಕಬೇಕಲ್ಲ? ನಾವು ಸ್ಪೆಷಲಾಗಿ ತುಪ್ಪ ಅಂತ ಬಂದಾಗ ಕೇಸರಿಯವರ ಶುದ್ಧ ಹಸುವಿನ ಅದು ಸಾಕು. ಓಕೆ. ಸ್ವಲ್ಪ ಕರ್ಡ್ಸ್ ಹಾಕ್ತೇನೆ, 1 ಸ್ಪೂನ್. ಹಾಂ, ಓಕೆ. 1 ಸ್ಪೂನ್ ಕರ್ಡ್ ಹಾಕಿದಿರಲ್ಲ? ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತಲ್ಲ? ಮಿಕ್ಸ್ ಮಾಡಬೇಕು ಇದನ್ನು. ಓಕೆ. ಎಸ್ ಮ್ಯಾಮ್, ಹೇಳಿ. ನೀವು ಫ್ರೀ ಟೈಮಲ್ಲೆಲ್ಲ ಬೇರೆ ಏನೇನು ಅಡುಗೆ ಜೊತೆ ಏನೇನು ಹವ್ಯಾಸಗಳೆಲ್ಲ ಇದೆ? ಹವ್ಯಾಸ ನಾನು ಇದು ಪೇಂಟಿಂಗ್ ಮಾಡ್ತೇನೆ. ಪೇಂಟಿಂಗ್ ಮಾಡ್ತೀರಾ? ಓಕೆ. ಅಂದರೆ ಏನು? ಆರ್ಟ್. ಓಕೆ. ಏನೇನು ಪೇಂಟ್ ಮಾಡ್ತೀರಾ? ಆಯಿಲ್ ಪೇಂಟ್ ಮಾಡ್ತೀರಾ? ಓಕೆ. ನೀರು ಬೇಕಾ? ಸ್ವಲ್ಪ ಹಾಕಿ ಸಾಕು. ಈಗ ನಿಮ್ಮ ಮನೆಯಲ್ಲೆಲ್ಲ ಹಾಗಾದ್ರೆ ಈಗ ಬಂದರೆ ಪೇಂಟಿಂಗ್ ಎಲ್ಲ ನೋಡ್ಬೋದಲ್ಲ ನೀವು ಬಿಡಿಸಿದ್ದು ಆ ಥರ ಎಲ್ಲ? ಹಾಂ, ನೋಡ್ಬೋದು. ಓಕೆ. ಈಗ ಕಮ್ಮಿ ಆಗಿದೆ ಸ್ವಲ್ಪ. ಹಾಂ, ಈಗ ಕಮ್ಮಿ ಆಗಿದೆ. ಹೌದು. ಫ್ರೀ ಟೈಮಲ್ಲಂತೂ ಪೇಂಟಿಂಗ್ ಈ ಥರ ಎಲ್ಲ ಮಾಡೋದಲ್ಲ? ಹೌದು. ಓಕೆ. ಕೆಲವರೆಲ್ಲ ಫ್ರೀ ಟೈಮ್ ಇರುವಾಗ ಏನು ಬೇರೆ ಬೇರೆ ಪ್ಲೇಸಿಗೆ ಹೋಗೋದು ಅಥವಾ ಯೋಗ ಮಾಡೋದು ಈ ಥರ ಎಲ್ಲ ಇರುತ್ತೆ? ಯೋಗಕ್ಕೆ ಹೋಗ್ತೀನಿ. ಯೋಗಕ್ಕೆ ಹೋಗ್ತಿದ್ದೀರಾ? ಹೌದು, ಡೈಲಿ ಹೋಗ್ತೇನೆ. ಹಾಂ. ಎಲ್ಲಿ ಯೋಗ ನಿಮ್ಮದು? ಅಲ್ಲೇ ನಮ್ಮ ಮನೆ ಹತ್ತಿರವೇ ಇದೆ. ಹಾಂ. ಹಾಗಾದರೆ ಆರೋಗ್ಯವೇ ಭಾಗ್ಯ. ಯೋಗ ಮಾಡಿ ಏನಾದರೂ ಮಾಡೋದು ಟೈಮ್ ಪಾಸ್ ಮಾಡಲಿಕ್ಕೆ. ಹೌದು. ಯೋಗ ಅಂತೂ ಟೈಮ್ ಪಾಸ್ ಅಂತೂ ಒಂದಾದರೂ ಕೂಡ ಮತ್ತು ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಯೋಗ ಬಹಳ ಒಳ್ಳೆಯದಲ್ಲ. ಒಂದು ಬೆಳಿಗ್ಗೆ ಬೇಗ ಎದ್ದು ಹೋಗುವ ಒಂದು ಅಭ್ಯಾಸ ಬೇಕೊಂಡ್ರೆ ರೂಟೀನ್ ಒಂದು ಬೆಳಿಗ್ಗೆ ಹೇಳುದು. ಹೌದು. ಎಷ್ಟು ಮೆದು ಆಗಬೇಕು ಅಷ್ಟು ಮೆದು ಆಗಬೇಕಲ್ಲ? ಸರಿ. ಇದೊಂದು ಅರ್ಧ ಗಂಟೆ ಆದರೂ ಇಡಬೇಕು. ಅರ್ಧ ಗಂಟೆ ಇಡಬೇಕು. ಆಗ ಸ್ವಲ್ಪ ಮ್ಯಾರಿನೇಟ್ ಆಗ್ತದೆ, ಚೆನ್ನಾಗಿ ಬರುತ್ತೆ. ಈಗ ನಾವು ಕೆಲವೊಂದು ಏನು ಬನ್ಸ್ ಮಾಡಲಿಕ್ಕೆಲ್ಲ ಇಡ್ತೇವಲ್ಲ ಅದೇ ಥರ ಇನ್ನೊಂದು ಅರ್ಧ ಗಂಟೆ ಇಡಬೇಕಲ್ಲ? ಹೌದು. ನಾನು ಮಾಡಿ ತಂದಿದ್ದೇನೆ. ಓಕೆ. ಅದೇ ನಾನು ಆಗಲೇ ಕೇಳಬೇಕು ಅಂತ ಅಂದ್ಕೊಂಡೆ. ನಾವು ಇಲ್ಲಿ ಕಾಯುವುದೆಲ್ಲ ಬೇಡ ಅಂತೇಳಿ ರೆಡಿ ಮಾಡಿ ತಂದಿದ್ರಲ್ಲ, ಅದು ಒಳ್ಳೇದು ನೋಡಿ. ಕಾವಲಿ ಇಡಿ ಆಯಿತಾ? ಕಾಲು ಇಡಬೇಕಾ? ಹೌದು. ಓಕೆ. ಅದು ಲೈಟಾಗಿ ಬಿಸಿ ಆಗ್ತಾ ಇರಲಿ ಅಂತಿಲ್ಲ? ಹೌದು, ಬಿಸಿ ಆಗಲಿ. ನಿಮ್ಮ ಹೇಗೆ ಇದು ಗುಜರಾತಿ ಸ್ಟೈಲೆಲ್ಲ ನೀವು ಹೇಗೆ? ಇಲ್ಲ, ನನಗೆ ಸ್ವಲ್ಪ ಕುಕಿಂಗಲ್ಲಿ ಇಂಟ್ರೆಸ್ಟ್ ಉಂಟು. ಹಾಂ. ಮತ್ತು ಮನೆಯಲ್ಲಿ ಸಹ ಏನು ಆಗ್ತದೆ ಮಾಡಿದರೆ. ಹಾಂ, ಮನೆಯಲ್ಲಿ ಎಲ್ರಿಗೂ ಆಗ್ತದೆ. ಹೌದಾ? ಏನು ಮಾಡಿದ್ರು ಅದೇ ಹಾಗೆ ನಡೀತದೆ. ಹಾಂ, ಈಗ ಮನೆಯಲ್ಲಿ ನೆಂಟರು ಬಂದಾಗೆಲ್ಲ ಈ ಥರ ಎಲ್ಲ ಈಗ ಸ್ಪೆಷಲ್ ನೆಂಟರು ಅಂತ ಇಲ್ಲ, ನಾವಿದ್ರು ಹಾಂ ಮನೇಲಿ ಮಾಡ್ತೀರಲ್ಲ? ಮಾಡ್ತೀವಿ. ಓಕೆ. ಇದು ಸ್ವಲ್ಪ ತಿನ್ನಾಗಬೇಕು ಆಯಿತಾ? ಹಾಂ, ತೆಳ್ಳಗಾಗಬೇಕಲ್ಲ? ಓಕೆ. ಸೇಮ್ ನಾವು ಈಗ ಚಪಾತಿಗೆಲ್ಲ ಯಾವ ರೀತಿ ಮಾಡ್ತೇವೆ ಅದೇ ಥರ ಆಗಬೇಕಲ್ಲ? ಇದು ಟ್ರಾವೆಲ್ ಮಾಡುವಾಗ ಕೊಂಡೋಗ್ಲಿಕ್ಕೂ ಆಗ್ತದೆ. ಒಳ್ಳೆ ಕಾಯಿಸಿದ್ರೆ ಈ ಥರ. ಹೌದು. ಏನು ಬೇಕಂತ ಇಲ್ಲ, ಒಂದು ಮೆಣಸಿದ್ರು ಸಾಕು. ಇದಕ್ಕೇನಾ? ಓಕೆ. ಈ ಥರ ರೆಡಿ ಮಾಡಿ ನಾವು ಒಂದು ಟಿಫಿನ್ಗೆ ಹಾಕಿ ಇಟ್ಟರೆ ಆಯ್ತು. ಹೌದು. ಓಕೆ. ಹಾಕ್ಲಿಯಾ? ಹಾಕಿ ಬಿಸಾಗಿದೆ. ಇದಕ್ಕೇನು ಆಯಿಲ್ ಏನು ಹಾಕಬೇಕಂತಿಲ್ಲ? ಬೇಕು. ಹೌದಾ? ತುಪ್ಪ ಬೇಕೇನು? ತುಪ್ಪ ಹಾಕೋದಾ? ಹೌದು. ಓಕೆ. ಈಗಲೇ ಹಾಕೋದಾ? ಒಂದು ಸ್ವಲ್ಪ ಇದಾಗಲಿ, ಅದು ಸ್ವಲ್ಪ ಕಾಯಿಲಿ. ನೀವು ಅಂದ್ಕೊಂಡಿದ್ದಾರಲ್ಲ, ನೀವು ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದೆ ಅಂತೀರಾ? ನಾನು ಇಲ್ಲ. ಓಕೆ. ಕೆಲವರು ಹಾಕ್ತಾರೆ, ನಾನು ಹಾಕೋದಿಲ್ಲ. ಸ್ವಲ್ಪ ಕಾಯಿಲೆ. ಅದು ಸ್ವಲ್ಪ ಬಿಸಿ ಆದ ನಂತರ ಹಾಕಿದರೆ ಬೆಟ್ಟ ಉಂಟಲ್ಲ. ಮಳೆಗಾಲದಲ್ಲೆಲ್ಲ ಏನು ಪ್ಲ್ಯಾನಿಂಗ್ ಎಲ್ಲ ಮಾಡ್ತಿದ್ದೀರಾ ನೀವು?
ಪ್ಲ್ಯಾನ್ ಅಂದರೆ ತಿರುಗುವ ಪ್ಲ್ಯಾನ, ಹೊರಗೆ ಹೋಗೋ ಪ್ಲ್ಯಾನ್? ಹೊರಗೆ ಹೋಗೋದು ಇಲ್ಲ, ಕಡಿಮೆ. ಅಂದರೆ ಡೈಲಿ ಹೋಗ್ತೇನೆ ಹೊರಗೆ. ಅದೇ ಟೆಂಪಲಿಗೆ ಹೋಗ್ತೇನೆ ನಾನು ಡೈಲಿ. ಹೌದು. ನಾನು ಹೇಳಿದ್ದು ಜೊತೆಗೆ ಅಡಿಗೆ ಈ ಥರದಕ್ಕೆಲ್ಲ ಮಳೆಗಾಲದೆಲ್ಲ ಸ್ಪೆಷಲ್ ಬೇಕಲ್ಲ ತಿನ್ನಲಿಕ್ಕೆಲ್ಲ, ಅಂದರೆ ಹೆಚ್ಚಾಗಿ ಮನೆಯಲ್ಲೇ ಇರ್ತೀವಿ. ಹೌದೌದು, ಅದು ಮಾಡ್ತೇನೆ. ಮೇಲ್ಗಡೆ ಹಾಕ್ಲಾ? ಹಾಕಿ ಸಾಕಾ? ಹಾಕಿ ಇದಕ್ಕಂತ. ಇದಕ್ಕೆ ಎಷ್ಟು ಹಿಡಿತದೆ? ಜಾಸ್ತಿ ಹಾಕಿದ್ರೆ ನಡೀತದಲ್ಲ. ಸ್ವಲ್ಪ ಸಣ್ಣದು ಓಕೆ. ಆಗಿದೆ? ಹೌದು, ಆಯ್ತದೆ. ಸಾಕಾ? ಸಾಕು. ಓಕೆ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಉಂಟಲ್ಲ ಕಲರ್ ನೋಡಿ. ಹೌದು ಹೌದು. ಹೀಗೆ ನೋಡುವಾಗಲೇ ತಿನ್ನೋ ಅಂತ ಅನಿಸ್ತುಂಟು. ಹೌದು, ಮತ್ತು ತುಪ್ಪ ಹಾಕಿದ ಕಾರಣ ಇನ್ನೂ ಗಮ್ಮತ್ ಕಾಣ್ತದೆ. ಹೌದು. ಇದಕ್ಕೆ ಅದೇ ಹೀಗೆ ತಿನ್ಬೋದು ಅಂತ ಹೇಳ್ತಿದ್ರು. ಹೀಗೆ ತಿನ್ಬೋದು. ಚಟ್ನಿ ಏನಾದರೂ ಯೂಸ್ ಮಾಡ್ಬೋದಾ? ಬೇಕಂತ ಇಲ್ಲ. ಬೇಕು ಅಂತೇಳಿ ಇಲ್ಲಲ್ಲ, ಸುಮ್ಮನೆ ಚಟ್ನಿ ಒಂದು ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತಲ್ಲ. ಮೆಣಸಿನಕಾಯಿ ಇದ್ರೂ ಆಗ್ತದೆ. ಮೆಣಸಿನಕಾಯಿ ಇರೋದು ಚೆನ್ನಾಗಾಗುತ್ತಾ? ಚೆನ್ನಾಗಾಗ್ತದೆ. ಓಕೆ. ಸ್ವಲ್ಪ ಖಾರ ಇರಬೇಕು. ಖಾರಕ್ಕೋಸ್ಕರ. ಹೌದು. ಹೀಗೆ ನೋಡುವಾಗ ಸ್ವಲ್ಪ ಬೇಕಾದವರು ಇನ್ನು ಸಹ ಖಾರ ಹಾಕ್ಬೋದಲ್ಲ. ಅದು ನಾವು ಸ್ವಲ್ಪ ಕಮ್ಮಿ. ಸ್ವೀಟ್ ಜಾಸ್ತಿಯಾ? ಇಲ್ಲ, ಹಾಗೆಲ್ಲ ಸ್ವೀಟ್ ಜಾಸ್ತಿ ಅಂತಲ್ಲ, ಖಾರ ಕಡಿಮೆ ಮಾಡ್ತೇವೆ. ಹೌದು. ಆಯ್ತಾ? ಹೌದು. ಹಾಕೊಂಡಿದ್ದು ಇದು? ಹೌದು, ಮಾಡಿ. ಓಕೆ. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ. ಎಸ್, ಬಿಸಿಯಾದ ತೇಪ್ಲ ರೆಡಿ ಅಲ್ಲ? ನೋಡಿ, ಖಾರ ತೇಪ್ಲ ನೋಡಿ. ನೀವು ಅದನ್ನು ಸೌಟಲ್ಲೇ ತೆಗೆದು ಹಾಕಿದ್ರಿ, ಯಾಕೆಂತೇಳಿದ್ರೆ ಬಿಸಿ ಅಂತ ಗೊತ್ತಾಗ್ತಾ ಉಂಟಲ್ಲ. ಓಕೆ, ಚೆನ್ನಾಗಿ ಬಂದಿದೆ. ತುಪ್ಪ ಎಲ್ಲ ಹಾಗೆ ಹಾಕಿ ಗಮ್ಮತ್ತು ಕಾಣ್ತುಂಟು. ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು ಕಾಣುತ್ತೆ. ಟೇಸ್ಟ್ ನೋಡೋದಾಗಿದ್ರೆ ಈಗ ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗಿರುವಂತಹ ಖಾರ ತೇಪ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಗುಜರಾತಿ ಸ್ಟೈಲ್ ಅಂತ ಹೇಳಿದರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಥೇಪ್ಲ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟಿಗೆ 2 ಚಮಚದಷ್ಟು ಕಡಲೆ ಹಿಟ್ಟು, ಹಸಿಮೆಣಸು ಹಾಗೂ ಶುಂಠಿ ಪೇಸ್ಟ್, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ, 1 ಚಮಚದಷ್ಟು ತುಪ್ಪ, 1 ಚಮಚ ಮೊಸರು ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ಸ್ವಲ್ಪ ನೀರು ಹಾಕಿ ಮೆದುವಾಗಿ ಕಲಸಿ ನಾದಿಕೊಳ್ಳಿ. ಅರ್ಧ ಗಂಟೆಗಳ ಕಾಲ ನೆನೆಯಲು ಇಟ್ಟು ತೆಳುವಾಗಿ ಲಟ್ಟಿಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿಯಾದ ಥೇಪ್ಲ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಥೇಪ್ಲ, ಇನ್ನೊಂದು ಏನು ಹೇಳಿದರೆ ದೈ ಮಿರ್ಚಿ ಮಸಾಲ ಅಲ್ಲ? ಓಕೆ, ಊಟಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಈಗ ನಾವು ಹಾಗೆ ಟೇಸ್ಟ್ ನೋಡೋಲ್ಲ, ತಗೊಳ್ಳಿ ನೀವು ಕೂಡ. ಸ್ವಲ್ಪ ಖಾರ ಹುಳಿ ಇರ್ಬೋದಲ್ಲ? ಹೇಗೆ ಆಗಿದೆ ಅಂತ. ಓಕೆ. ಚೆನ್ನಾಗಿ ಬಂದಿದೆ. ನಾರ್ಮಲ್ ಆಗಿ ನಾವು ಇದು ಊಟಕ್ಕೆ ಇಷ್ಟ ಇದ್ದು ಕೂಡ ಸಾಕು ನಡೀತದಲ್ಲ? ಅರ್ಜೆಂಟಿಗೆ ಹೌದೌದು. ನಾವೇನು ರಫ್ ಆ್ಯಂಡ್ ಟಫ್ ಅಂತ ಹೇಳ್ತಾರಲ್ಲ, ಹಾಗೆ ಬೇಗ ಏನಾದರೂ ಅಡುಗೆ ಮಾಡಿ ತಿನ್ನು ಅಂತ ಹೇಳಿದರೆ ಈ ಥರ ಏನು ದೈ ಸಿಮ್ಲಾ ಮಿರ್ಚಿ ಮಸಾಲ ಮಾಡ್ಕೊಂಡು ತಿನ್ಬೋದಲ್ಲ ಊಟಕ್ಕಂತೂ. ಅದರಲ್ಲಿ ವೈಟ್ ರೈಸಿಗಂತೂ ಹೇಳಿ ಮಾಡಿಸಿ ಅಂತ ಹೇಳ್ಬೋದು. ಈಗ ಇನ್ನೊಂದು ತೇಪ್ಲ, ಖಾರ ತೇಪ್ಲ ಅಲ್ಲ? ತಗೊಳ್ಳಿ. ನೋಡಲಿಕ್ಕೆ ಒಂಥರ ಹೋಳಿಗೆ ಥರ ಕಾಣ್ತದೆ ನೋಡಿ. ಹೌದು, ಹೀಗೂ ತಿನ್ಬೋದು. ಹೌದು, ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಿಂಪಲಾಗಿ ಒಳ್ಳೆ ಚೆನ್ನಾಗಿ ಬಂದಿದೆ. ಅದೇ ಏನು ಪಿಕ್ನಿಕ್ ಅಥವಾ ಟೂರಿಗೆ ಹೋದಾಗ ಒಂದು ಟಿಫಿನಲ್ಲಿ ಹಾಕಿದರೆ ಹೋಗ್ಕೊಂಡು ತಿನ್ಕೊಂಡು ಹೋಗ್ಬೋದಲ್ಲ. ಚೆನ್ನಾಗಿದೆ ಮೇಡಮ್, ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. ಸ್ಪೆಷಲ್ ಒಂದು ಟೇಸ್ಟ್ ಬರುತ್ತೆ. ನಾರ್ಮಲಾಗಿ ನಾವು ಈಗ ಚಪಾತಿ ಈ ಥರ ಎಲ್ಲ ತಿಂತೇವೆ, ಬಟ್ ಈ ಥರ ಮಾಡಿದರೆ ಒಂದು ಸ್ಪೆಷಲ್ ಆಗಿ ಟೇಸ್ಟ್ ನೋಡ್ಬೋದಲ್ಲ. ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ಬಂದಿದ್ರೆ ಅಡುಗೆಗೆ ನಮ್ಮ ಸೂರು ಚಟ್ನಿ? ನಿಮ್ಮ ಎಲ್ಲ ನಮ್ಮ ಟಿವಿ ತಂಡದವರಿಗೆ, ಸದಸ್ಯರಿಗೆ ಎಲ್ಲರಿಗೂ ಧನ್ಯವಾದಗಳು. ಓಕೆ, ನಾವು ಹೇಳಬೇಕು ನಿಮಗೆ, ಅಂದರೆ ಸ್ಪೆಷಲ್ಲಾಗಿ ಬೇರೆ ಡಿಶ್ ಅಂದರೆ ಗುಜರಾತಿ ಸ್ಟೈಲೆಲ್ಲ ಹೇಳ್ಕೊಟ್ಟಿದ್ರ, ಮತ್ತು ಇದೊಂದು ರಫ್ ಆ್ಯಂಡ್ ಟಫ್ ಏನು ನಾವು ಊಟಕ್ಕೆಲ್ಲ ಮಾಡ್ಕೊಡೋದು ಏನು ಅದನ್ನು ಹೇಳ್ಕೊಟ್ಟಿದ್ರ. ಹಾಗೆ ನಮಗೆ ಕೂಡ ಖುಷಿ ಆಯಿತು. ಈ ಥರದ ಅಡುಗೆಗಳು ಇನ್ನಷ್ಟು ಹೇಳಿಕೊಡಿ ಅಂತ ಹೇಳ್ತಾ ನಮಗೆ ಒಂದು ಕಾರ್ಯಕ್ರಮ ಒಂದು ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಮತ್ತು ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗಿರುವಂತಹ ದೈ ಸಿಮ್ಲಾ ಮಿರ್ಚಿ ಮಸಾಲ ಮತ್ತು ಸ್ಪೆಷಲಾಗಿ ತೇಪ್ಲ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965. ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Aarati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.